ಎಚ್.ಡಿ. ಕೋಟೆ ತಾಲೂಕಿನ ಮೊಟಕೆರೆ ಗ್ರಾಮದ ನಿವಾಸಿಗಳಾದ ಜಯಮ್ಮ ಕೊಂ ಸೋಮನಾಯಕ ಎಂಬುವರ ಮನೆಯು ತುಂಬಾ ದಿನದಿಂದ ಸುರಿತಾ ಇರುವ ಧಾರಾಕಾರ ಮಳೆಯ ಪರಿಣಾಮ ಕುಸಿದು ಬಿದ್ದಿದ್ದು ಪರಿಣಾಮವಾಗಿ ಮನೆಯಲ್ಲಿದ್ದ ಸೋಮನಾಯಕ ಇವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಈ ಘಟನೆಯಿಂದಾಗಿ ಮನೆಯ ಹೆಂಚು ಮನೆಯ ಸಾಮಗ್ರಿಗಳಿಗೆ ಹಾನಿಯಾಗಿದೆ. ಸ್ಥಳಕ್ಕೆ ಆಗಮಿಸಿದ ಗ್ರಾಮ ಲೆಕ್ಕಾಧಿಕಾರಿ ಸರ್ಕಾರದಿಂದ ಬರುವ ಸಹಾಯಧನವನ್ನ ಬಿಡುಗಡೆ ಮಾಡಿಸಿ ಕೊಡ್ತೀವಿ ಎಂದಿದ್ದಾರೆ. ಇದೇ ವೇಳೆ ಸೋಮನಾಯಕ ಇವರು ನಾನು ತುಂಬಾ ಬಡವನಾಗಿದ್ದು ನನಗೆ ವಾಸಿಸಲು ಮನೆ ಇಲ್ಲ, ಗ್ರಾಮ ಪಂಚಾಯತ್ ವತಿಯಿಂದಲೂ ನನಗೆ ಮನೆ ಆಗಿಲ್ಲ, ಸರ್ಕಾರದ ಸಹಾಯಧನದ ಬದಲು ನನಗೆ ಮನೆ ನಿರ್ಮಿಸಿಕೊಡಬೇಕು ಎಂದು ಮನವಿ ಮಾಡಿಕೊಂಡರು. ವರದಿ ಹಾದನೂರು ಚಂದ್ರ. ಮೊಟಕೆರೆ ಗ್ರಾಮದಿಂದ ಸೋಮನಾಯಕ ಜಯಮ್ಮ ಮಾತಾಡೋದು. ಮಳೆ ಹಾನಿಯಾಗಿ ಮನೆ ಕುಸಿದೋಗಿದೆ. ನಮ್ಗೆ ವಾಸ ಮಾಡಲು ಮನೆ ಇಲ್ಲ. ಇಬ್ಬರು ಮಕ್ಕಳು ಓದ್ತಾರೆ, ವ್ಯಾಸಂಗ ಮಾಡ್ತಾರೆ. ಒಂದು ಹುಡುಗಿ ಐತಿ, ಮದುವೆ ಮಾಡೋ ಏಜು. ನಮಗೆ ವಿ.ಎ. ಬಂದು ಫೋಟೋ ಹೊಡ್ಕೊಂಡು ಪರಿಹಾರ ಕೊಡ್ತೀವಿ ಅಂತ ಹೋಗಿದ್ದಾರೆ. ನಮಗೆ ಪರಿಹಾರ ಬೇಡಿ, ನಮಗೆ ವಾಸ ಮಾಡಲು ಮನೆ ಇಲ್ಲ. ದಯವಿಟ್ಟು ಅಧಿಕಾರಿಗಳು ಬಂದು ನಮಗೆ ಒಂದು ಮನೆ ಕಟ್ಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಬಡ ಕುಟುಂಬ, ನಾವು ಕೂಲಿ ಮಾಡ್ಕೊ ತಿನ್ನೋಂಥ ಜನಾಂಗದವರು. ಫುಲ್ಲು ಬಡ, ನಮ್ಗೆ ಆಸ್ತಿ ಇಲ್ಲ, ಕೂಲಿ ಏನಿಲ್ಲ, ಮನೆ ಇಲ್ಲ, ಎಲ್ಲ ಮುಂದ್ಗಡೆ ಕುಸ್ಕೋಗಿದೆ. ದಯವಿಟ್ಟು ಬಂದು ತಹಸೀಲ್ದಾರು ಅಧಿಕಾರಿಗಳೆಲ್ಲ ನಮಗೊಂದು ಮನೆ ಸ್ಯಾಂಕ್ಷನ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ.